ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಕೇಂದ್ರ ಸರ್ಕಾರ ನೀಡುವ ವಿಶಿಷ್ಟ ಗುರುತಿನ ಚೀಟಿ ಯುಡಿಐಡಿ ಕಾರ್ಡ್ ಅಸೆಸ್ಮೆಂಟ್ ಕ್ಯಾಂಪ್ ಮೈಸೂರು ಕೆಆರ್ ಆಸ್ಪತ್ರೆ ವೈದ್ಯಾಧಿಕಾರಿಯವರು ತಪಾಸಣೆ ಮಾಡಿ ಒಟ್ಟು 87 ವಿಕಲಚೇತನರಲ್ಲಿ 75 ಜನ ವಿಕಲಚೇತನರಿಗೆ ಯುಡಿಐಡಿ ಕಾರ್ಡ್ ಅಸೆಸ್ಮೆಂಟ್ ಮಾಡಿದರು. ಈ ಸಂದರ್ಭದಲ್ಲಿ ಸರಗೂರು ತಾಲೂಕು ಸಂಯೋಜಕರಾದ ಎಸ್ಎಚ್ ದೇವರಾಜ್ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದರು. ಯುಡಿಐಡಿ ಕಾರ್ಡ್ ಅಸೆಸ್ಮೆಂಟ್ ಅದನ್ನು ಈಗಾಗಲೇ ಶಾಸಕರಿಗೆ ತಿಳಿಸಿದ ನಂತರ ಸರಗೂರು ಆಸ್ಪತ್ರೆಯಲ್ಲಿ ಅಪ್ಲೋಡ್ ನಡೆಯುತ್ತಿದ್ದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಜರಿದ್ದರು. ಸರಗೂರು ತಾಲೂಕು ಸಂಯೋಜಕರಾದ ಎಸ್ಎಚ್ ದೇವರಾಜ್, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಬಸವರಾಜ್, ಸ್ವಾಮೇಶ್, ಸಂತೋಷ್, ಮೋಹನ್ ಕುಮಾರ, ಕೆಂಡಗಣ, ರಂಜಿತಾ, ಮಹಾದೇವಮೂರ್ತಿ ಹಾಗೂ ಮೈಸೂರಿನ ವೈದ್ಯಾಧಿಕಾರಿ, ಸರಗೂರು ಆಸ್ಪತ್ರೆ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಸರಗೂರು ತಾಲೂಕಿನ ಎಲ್ಲ ಭಾಗದ ವಿಕಲಚೇತನರು ಕೂಡ ಬಂದಿದ್ದಾರೆ. ಇದನ್ನು ನೀವುಗಳು ಸದುಪಯೋಗ ಪಡಿಸ್ಕೊಳ್ಳಿ. ಈ ಕಾರ್ಡನ್ನು ಯಾರು ಪಡ್ಕೊಳ್ತಾರೆ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ಬೋದು. ಮೊದಲು ಗುರುತಿನ ಚೀಟಿ ಇತ್ತು. ಆ ಗುರುತಿನ ಚೀಟಿಯಿಂದ ಈಗ ಯಾವುದೇ ಸವಲತ್ತು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈ ಯುಡಿಐಡಿ ಕಾರ್ಡಿಂದ, ಯಾಕಂದರೆ ಇದು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ವಿಶಿಷ್ಟ ಗುರುತಿನ ಚೀಟಿ ಯುಡಿಐಡಿ ಕಾರ್ಡ್ ಅಂತ ಕೊಡ್ತಾ ಇದೆ. ಪ್ರತಿಯೊಬ್ಬರು ಅದನ್ನು ಪಡ್ಕೊಂಡ್ರೆ ಮಾತ್ರ ಸವಲತ್ತು ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ. ಗೊತ್ತಾಯ್ತಲ್ಲ? ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ಯುಡಿಐಡಿ ಕಾರ್ಡ್ ಪಡ್ಕೊಳ್ಳಿ. ಡಾಕ್ಟರ್ಗಳೆಲ್ಲ ಬಂದಿದ್ದಾರೆ. ಗೊತ್ತಾಯ್ತಲ್ಲ? ಎಲ್ಲರೂ ಸಹಕರಿಸಿ ಒಳ್ಳೆ ರೀತಿಯಿಂದ ಎಲ್ಲ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ ಅಂತ ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೆ ನಮ್ಮ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾನು ಕೋರ್ತಾ ಹೇಳು ಮಾತುಗಳನ್ನು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರಿಗೂ ಬಂದಂಥ ಫಲಾನುಭವಿಗಳಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಏನು ಎಚ್.ಡಿ.ಕೋಟೆ ತಾಲೂಕು ಕೇಂದ್ರವಾಗಿದೆ. ಆ ತಾಲೂಕು ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ಏನು ಯುಡಿಐಡಿ ಕಾರ್ಡನ್ನು ಮಾಡಿಸ್ಬೇಕಾಗಿತ್ತು. ನಾವು ಇದು ಹೊಸದಾಗಿ ಒಂದು ತಾಲೂಕಾಗಿದೆ. ನಮ್ಮ ಜನ ದೂರ ಹೋಗ್ಲಿಕ್ಕೆ ಆಗಲ್ಲ. ನಿಟ್ಟಿನಲ್ಲಿ ದೇವರಾಜ್ ಅವರು ತುಂಬ ಶ್ರಮ ವಹಿಸ್ತಾ ಇದ್ದರು. ಹಾಗಾಗಿ ಇವತ್ತು ಒಂದು ಕ್ಯಾಂಪಲ್ಲಿ ನಾವು ಮೂಳೆ ತಜ್ಞರಿರ್ಬೋದು, ಕಿವಿ ಗಂಟು ಮೂಗು ತಜ್ಞರಿರ್ಬೋದು, ಕಣ್ಣಿನ ತಜ್ಞರಿರ್ಬೋದು, ಎಲ್ಲನೂ ಇವತ್ತು ನಾವು ಜನರ ಆಸ್ಪತ್ರೆಯಿಂದ ಅವರು ತುಂಬ ಬಿಸಿ, ತುಂಬ ಪೇಷಂಟ್ ಅಲ್ಲೂ ಕಾಯ್ತಾ ಇದ್ದಾರೆ. ಆದರೂ ಅವ್ರಿಗೆ ನಾವು ಇಲ್ಲಿ ನಮ್ಮ ವಿಶೇಷ ವಿಕಲಚೇತನರ ಅವಶ್ಯಕತೆ ಇದೆ ಅವ್ರು ಅಂದ್ಬಿಟ್ಟು ಅವ್ರನ್ನ ಇವತ್ತು ನಾವು ಕರ್ತಂದಿದ್ದೀವಿ. ಸೊ ಇವತ್ತು ಸರ್ಕಾರ ಸವಲತ್ತುಗಳನ್ನು ಪಡಿಬೇಕು ಅಂದರೆ ದೇವರಾಜ್ ಹೇಳ್ದಂಗೆ ಏನು ಯುಡಿಐಡಿ ಕಾರ್ಡ್ ಅಂತ ಹೊಸ ಸ್ಮಾರ್ಟ್ ಕಾರ್ಡನ್ನು ಮಾಡಿದ್ದಾರೆ. ನೀವು ಹಳೆ ಕಾರ್ಡ್ ಇದ್ರೆ ನಡೆಯಲ್ಲ, ಹಳೆಯದು ಬುಕ್ ಇದ್ರೆ ನಡೆಯಲ್ಲ. ಇವತ್ತು ಸರ್ಕಾರ ಎಲ್ಲ ಸವಲತ್ತುಗಳನ್ನು ನಿಲ್ಲಿಸ್ಬಿಡ್ತಾರೆ. ಯುಡಿಐಡಿ ಕಾರ್ಡ್ ಅಂದರೆ ಯೂನಿಕ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಅಂತ ನಾವು ಕರಿತೀವಿ. ಆ ಕಾರ್ಡನ್ನು ನೀವು ಪ್ರತಿಯೊಬ್ಬರು ಮಾಡ್ಕೊಂಡಾಗ ಮಾತ್ರ ನಿಮಗೆ ಸರ್ಕಾರದ ಬರೋಂಥ ಸವಲತ್ತುಗಳು ಬರ್ತದೆ. ಜೊತೆಗೆ ಪಟ್ಟಣ ಪಂಚಾಯತಿಗೆ ಏನು ಅನುದಾನ ಬರ್ತದೆ ಅದು 5% ವಿಶೇಷ ವಿಕಲಚೇತನರಿಗೆ ಮೀಸಲಿಡಬೇಕು ಅಂತ ಸರ್ಕಾರ ಒಂದು ಆದೇಶ ಮಾಡಿದೆ. ಸೊ ಅದರಲ್ಲೂ ಸಹ ಸಲಕರಣೆಗಳಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತ್ ನಾವು ಚರ್ಚೆ ಮಾಡಿ ಇಷ್ಟು ಅನುದಾನದಲ್ಲಿ ಏನು ಮಾಡಬೇಕು ಅಂತ ಚರ್ಚೆ ಮಾಡೋಣ.